ಪುತ್ತೂರಿನ ಮುಂಡೂರು ಸಮೀಪದ ಭಕ್ತಕೋಡಿ ಕಟ್ಟೆಯಲ್ಲಿದ್ದ ಭಗವಧ್ವಜ ತೆರವು ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ 8 ವರ್ಷಗಳ ಹಿಂದೆಯೂ ಇದೇ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ಸ್ಥಳೀಯ ಯುವಕರು ಪರವಾನಗಿ ಇಲ್ಲದೆ ಭಗವಧ್ವಜ ಅಳವಡಿಕೆ ಮಾಡಿದ್ದಾರೆ ಎನ್ನುವ ಆರೋಪದಲ್ಲಿ ಮುಂಡೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಭಗವಧ್ವಜ ತೆರವು ಮಾಡಲಾಗಿತ್ತು. ಆದರೆ ಪಂಚಾಯತ್ ಅಧಿಕಾರಿಗಳ ಮೇಲೆ ತೆರವುಗೊಳಿಸಲು ಒತ್ತಡ ಹಾಕಿರುವ ಜನಪ್ರತಿನಿಧಿಗಳು ಕಟ್ಟೆ ಧ್ವಂಸಗೊಳಿಸಿದ್ದಾರೆನ್ನಲಾಗಿದೆ. ಕಟ್ಟೆ ಧ್ವಂಸಗೊಳಿಸಿದ್ದಕ್ಕೆ ಹಿಂದೂ ಪರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮೊಕದ್ದಮೆ ದಾಖಲು ಮಾಡಲಾಗಿದೆ. ಕೃತ್ಯವನ್ನ ಖಂಡಿಸಿರುವ ಪುತ್ತಿಲ ಪರಿವಾರದ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಪೊಲೀಸರು ಯಾವುದೇ ರೀತಿಯ ಗಲಭೆಗಳಿಗೆ ಕಾರಣವಾಗದಂತೆ ವಿವಾದವನ್ನ ಸೌಹಾರ್ದಯುತವಾಗಿ ಬಗೆಹರಿಸಬೇಕೆಂದು ಆಗ್ರಹಿಸಿದರು. DSP ಸರ್ಕಲ್ ಮತ್ತು ಸಂಪಿಎಸ್ಐ ಎಲ್ಲ ಬಂದು ಅದನ್ನು ಕಟ್ಟೆಯಲ್ಲಿ ಬಿದ್ದದನ್ನು ತೆಗೆದರು. ಅದಕ್ಕಿಂತ ಮೊದಲು ನಾನು ಹೋಗಿದ್ದೆ ಅಲ್ಲಿಗೆ, ಪಂಚಾಯತಿಗೆ ಹೋಗಿ ಅವರು ತೆಗೆಯುವ ಮೊದಲು ನಾನು ಅಲ್ಲಿ ಹೋಗಿ ಪಂಚಾಯತಿಗೆ ಹೋಗಿದ್ದೆ. ಕೊಡುವುದೇ ಇಲ್ಲ ಅವರು, ಹಾಗೆ ಹೀಗೆ ಹೇಳ್ತಾರೆ ಅಂತೇಳಿ. ಅದಕ್ಕೆ ನಾನು ಹೋಗಿ ಅದನ್ನು ಕೊಡಿ ಅಂತೇಳಿ ಹೋಗಿ ನಾನೇ ದಸ್ಕತ್ ಹಾಕಿ ನಾನೇ ಕೊಟ್ಟು ಬಂದು ನಾನು ಇಲ್ಲಿ ಭಕ್ತಕೋಡಿಗೆ ಬರುವಾಗ, ಕಟ್ಟೆ ಹತ್ತಿರ ಬರುವಾಗ ತೆಗ್ದಾಗಿದೆ. ಹೋಟೆಲಿಗೆ ಊಟಕ್ಕೆ ಹೋಗ್ತಾಯಿತ್ತು. ಆ ಹೋಟೆಲಿಗೆ ಊಟಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಇಒ ಮತ್ತು ಇಬ್ಬರು ಯಾರೋ ಇದ್ದರು, ಅಂದರೆ DSP ಏನಾಗಿರಬೇಕು ಅವರಿದ್ದರು. ಅವರ ಹತ್ರ ಇಒ ಹೇಳಿದರು, ಇವರು ಅಧ್ಯಕ್ಷರು ಗ್ರಾಮ ಪಂಚಾಯತ್, ಹಾಗೆ ಎಲ್ಲ ಹೇಳಿದರು, ಗೌರವ ಕೊಟ್ಟರು. ನಾನು ಗೌರವ ಕೊಟ್ಟವರಿಗೆ ನಂತರ ನಾನೊಂದು ಮಾತು ಹೇಳಿದೆ, ಇದು ತೆಗೆಯುವುದರಲ್ಲಿ ಎಂತ ಉಂಟು, ಇದನ್ನು ಯಾಕೆ ತೆಗಿಬೇಕು, ಇದರಲ್ಲಿ ಏನು ಯಾರಿಗೆ ಉಪದ್ರ, ಯಾರಿಗೂ ವಿರುದ್ಧ ಇಲ್ಲಲ್ಲ, ಇದೊಂದು ಹಿಂದೂ ಒಂದು ಇದಲ್ವ. ಮುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಕ್ತಕೋಡಿ ಎಂಬಲ್ಲಿ ಅನೇಕ ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳ ಬಂಟಿಂಗ್ಸ್ಗಳನ್ನು, ಧ್ವಜಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಕಟ್ಟೆಯನ್ನ ಅಧಿಕಾರಿಗಳು ಧ್ವಂಸಗೊಳಿಸಿ ಇವತ್ತು ಸಮಾಜದಲ್ಲಿ ಅಶಾಂತಿಯ ಬೆಳವಣಿಗೆಗೆ ಇವತ್ತು ಕಾರಣೀಕರ್ತರಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್ವೇ ದೇವಸ್ಥಾನದ ಜಾತ್ರೋತ್ಸವದ ಸಂಬಂಧಿತ ವಿಚಾರಕ್ಕೋಸ್ಕರ ಬಂಟಿಂಗ್ಸ್ಗಳನ್ನ, ಭಗವಧ್ವಜವನ್ನ ಹಾಕತಕ್ಕಂತ ಕೆಲಸ ಕಾರ್ಯ ಹಿಂದೂ ಕಾರ್ಯಕರ್ತರಿಂದ ಆಗಿತ್ತು. ಅದು ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರ ಅನುಮತಿಯನ್ನ ಪಡೆದು ಧ್ವಜವನ್ನ ಅಳವಡಿಸಿ ಇರುವಂತದ್ದು ಕೂಡ ಈ ಸಂದರ್ಭದಲ್ಲಿ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಆದರೆ ಇವತ್ತು ರಾಜಕೀಯ ಪ್ರೇರಿತವಾಗಿ ಆ ಕಟ್ಟೆಯನ್ನ ಧ್ವಂಸ ಮಾಡಿ ಇವತ್ತು ಹಿಂದೂ ಸಮಾಜದ ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡತಕ್ಕಂತ ಪ್ರಯತ್ನ ಇವತ್ತು ಅಧಿಕಾರಿ ವರ್ಗದಿಂದ ಆಗಿದೆ. ಒಬ್ಬ ಗ್ರಾಮ ಪಂಚಾಯತ್ನ ಅಧ್ಯಕ್ಷನ ಮಾತಿಗೂ ಕಿಮ್ಮತ್ತನ್ನು ಕೊಡದೆ ಏಕಾಏಕಿಯಾಗಿ ಆ ಧ್ವಜದ ಕಟ್ಟೆಯನ್ನ ನೆಲಸಮಗೊಳಿಸತಕ್ಕಂಥ ಅವಶ್ಯಕತೆ ಏನಿತ್ತು?